ಸಾಮಾಜಿಕ ಜಾಲತಾಣಗಳಲ್ಲಿ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವ ಕೋಮು ಗಲಭೆ ಪ್ರಚೋದಿಸುವ ಪೋಸ್ಟ್ಗಳನ್ನು ಹರಿಯಬಿಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಶಾಸಕ ಭರತ್ ಶೆಟ್ಟಿ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಕುಲದೀಪ್ ಕುಮಾರ್ ಜೈನ್ ಅವರನ್ನ ಭೇಟಿ ಮಾಡಿ ಒತ್ತಾಯಿಸಿದ್ದಾರೆ. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದವರು, ಸಾಮಾಜಿಕ ಜಾಲತಾಣಗಳಾದ ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ಗಳಲ್ಲಿ ಮತೀಯ ಸಂಘಟನಾ ಗುಂಪುಗಳು ಹಿಂದೂಗಳ ನಂಬಿಕೆ ಮತ್ತು ಆಚರಣಾ ಪದ್ಧತಿಗಳ ವಿರುದ್ಧ ಹಿಂದೂಗಳು ಆರಾಧಿಸುವ ದೈವ ದೇವರುಗಳನ್ನು ಅಪಹಾಸ್ಯದ ರೀತಿಯಲ್ಲಿ ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡ್ತಾ ಇರೋದು ಗಮನಕ್ಕೆ ಬಂದಿದೆ. ಬಹುಸಂಖ್ಯಾತ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುತ್ತಿರುವ ಹಲವಾರು ಪೋಸ್ಟ್ಗಳು, ವಿಡಿಯೋಗಳನ್ನು ನಿರ್ದಿಷ್ಟ ಗುಂಪೊಂದು ರಚಿಸಿ ಹರಿಯಬಿಡ್ತಾ ಇರುವುದರಿಂದ ಸಮಾಜದ ಸ್ವಾಸ್ಥ್ಯ ಹಾಳುಗೆಡವಿ ಕೋಮು ಗಲಭೆ ಸೃಷ್ಟಿಸುವ ಹುನ್ನಾರ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಸಾಮರಸ್ಯ ಮತ್ತು ಶಾಂತಿ ಸುವ್ಯವಸ್ಥೆ ತುಂಬಿರುವ ಜಿಲ್ಲೆಯಲ್ಲಿ ಈ ರೀತಿಯ ಅವಹೇಳನಕಾರಿ ಪೋಸ್ಟ್ ಮೂಲಕ ಅಶಾಂತಿ ಸೃಷ್ಟಿಸಲು ಪ್ರಯತ್ನಿಸುತ್ತಿರುವವರ ಕೆಲವು ಪೇಜ್ಗಳ ಅಡ್ಮಿನ್ಗಳ ವಿರುದ್ಧ ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಅವರು ತಿಳಿಸಿದ್ದಾರೆ. ಮುಖ್ಯವಾಗಿ ಅದರಲ್ಲಿ ಸಹ ಇನ್ಸ್ಟಾಗ್ರಾಮಲ್ಲಿ ಕೆಲವು ಪೇಜ್ಗಳು ಬ್ಯಾರಿಕಿಂಗು 21 ಆ ರೀತಿ ಈ ರೀತಿ ಹೆಸರಿಟ್ಕೊಂಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ದೈವ ದೇವರುಗಳ ನೇಮ ಕೋಲದ ವಿಡಿಯೋ ಏನಿದೆ ಅದನ್ನು ಮಾಡಿ ಅದನ್ನು ಸ್ವಲ್ಪ ಎಡಿಟ್ ಮಾಡಿ ಬೇರೆ ಸಾಂಗ್ಸ್ಗಳನ್ನು ಪಿಕ್ಚರ್ನ ಸಾಂಗ್ಸ್ಗಳನ್ನ ಹಾಕಿ ಅದನ್ನು ಅಭ್ಯಾಸ ಮಾಡುವಂಥ ಒಂದು ಕೆಲಸಗಳನ್ನು ಈ ಇನ್ಸ್ಟಾಗ್ರಾಮ್ ಸೈಟ್ಸ್ನಲ್ಲಿ ಭಾಳಷ್ಟು ಸಮಯಗಳಿಂದ ನಡೀತಾನೆ ಇದೆ. ಇದರ ಬಗ್ಗೆ ಯಾರೂ ಸಹ ಆ್ಯಕ್ಷನನ್ನು ತೆಗಿತಾ ಇಲ್ಲ. ಹಾಗಾಗಿ ಪೊಲೀಸ್ ಕಮಿಷನರ್ಗೆ ಇವತ್ತು ನಾನು ನನ್ನ ಲೆಟರ್ನಲ್ಲಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಕೊಳ್ಳಲಿಕ್ಕೆ ನಾನು ಇವಾಗಲೇ ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ. ಈ ರೀತಿಯ ಕೆಲಸಗಳಾದಾಗ ಇದನ್ನು ಹಾಗೆ ಬಿಟ್ಟರೆ ಇದೊಂದು ಕೋಮು ಗಲಭೆಗೆ ಮತ್ತೊಂದು ನಾಂದಿ ಹಾಡುವಂಥ ಒಂದು ವ್ಯವಸ್ಥೆ ಮಾಡುವಂಥ ಕೆಲಸ ಆಗ್ತದೆ. ಹಾಗಾಗಿ ಈ ಸೂಕ್ಷ್ಮತೆಯನ್ನು ಗಮನಿಸಿ ಪೊಲೀಸ್ನವರು ಇದ್ರ ಬಗ್ಗೆ ಇಮಿಡಿಯೇಟಾಗಿ ಆ್ಯಕ್ಷನ್ ತೆಗಿಬೇಕು ಮತ್ತು ಸರ್ಕಾರದ ಎಲ್ಲ ಮಂತ್ರಿಗಳು ಯಾರೆಲ್ಲ ಇದ್ದಾರೆ ಎಲ್ಲರೂ ಸಹ ಫ್ಯಾಕ್ಟ್ ಚೆಕ್ಕಿಂಗ್ ಅದು ಇದು ಅಂತ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಈ ವಿಷಯಗಳ ಬಗ್ಗೆ ಸಹ ಸ್ವಲ್ಪ ಗಮನ ಹರಿಸಬೇಕನ್ನುವಂಥ ಆ ಕೋರಿಕೆಯನ್ನು ಸಹ ಅವ್ರ ಹತ್ರ ಎಲ್ಲ ಮಾಡ್ತಾ ಇರ್ತೇನೆ. ಯಾಕಂದರೆ ಇದು ಸ್ವಲ್ಪ ಇನ್ನು ಜಾಸ್ತಿ ಆಗ್ತಾ ಹೋದರೆ ಬೇರೆ ರೀತಿಯ ಘಟನೆಗಳು ಇದರಿಂದ ಮುಂದೆ ನಡಿಬೋದು. ಆ ಘಟನೆಗಳಿಗೆಲ್ಲ ಸರ್ಕಾರನೇ ಹೊಣೆ ಆಗಬೇಕಾಗ್ತದೆ ಅನ್ನುವಂಥ ಮಾತನ್ನು ಸಹ ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ. ಇದರಲ್ಲಿ ಅಪಹಾಸ್ಯ ಮಾಡುವಂಥ ಗುರಿಯನ್ನೇ ಇಟ್ಕೊಂಡು ದ ಇಂಟೆನ್ಷನ್ ಇಷ್ಟು ಮೆಲಿಷಿಯಸ್ ಮೆಟೀರಿಯಲ್ಸನ್ನು ಹಾಕಿ ಎಲ್ಲೋ ಒಂದು ಕಡೆ ಇನ್ಸಲ್ಟಿಂಗ್ ವಿಷಯಗಳನ್ನು ಹಾಕುವಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದಾರೆ ಕಿಡಿಗೇಡಿಗಳು. ಇದು ಬೇಕಂತಲೇ ಒಂದು ನಮ್ಮ ಹಿಂದೂ ಸಮಾಜದ ವಿಷಯಗಳ ಬಗ್ಗೆ ಪೂಜಾ ಪದ್ಧತಿಗಳನ್ನು ಇನ್ಸಲ್ಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಲೆಟರ್ಡಲ್ಲೇ ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ. ನಾನು ಇಮಿಡಿಯೇಟಾಗಿ ಇದ್ರ ಬಗ್ಗೆ ಆ್ಯಕ್ಷನ್ ತೆಗಿಬೇಕು. ಸೈಟ್ಸ್ ಡೀಟೇಲ್ಸ್ ಅಂತ ನಾನು ಕೊಟ್ಟಿದ್ದೇನೆ. ಅಬೌಟ್ 3 ಸೈಟ್ಸ್, ಈ ಇನ್ಸ್ಟಾಗ್ರಾಮ್ ಸೈಟ್ಸ್. ಇದು ಒಂದು 2 ತಿಂಗಳಿಗಿಂತಲೂ ಜಾಸ್ತಿ ಆಗಿದೆ. ನನ್ನ ಗಮನಕ್ಕೆ ಬಂದದ್ದು 1-1.5 ತಿಂಗಳಿಂದ ಆಗ್ತಾಯಿದೆ. ಗಮನಕ್ಕೆ ಬಂದಿತ್ತು. ನಾನು ಹೆಚ್ಚಾಗಿ ಇದನ್ನೆಲ್ಲ ಸೈಬರ್ ಸೆಕ್ಯೂರಿಟಿ ಅವರು ಯಾರು ಪೊಲೀಸಿಂದ ಅದನ್ನು ಸುಮೋಟೋಗಿ ಆ್ಯಕ್ಷನ್ ತೆಗಿತಾರೆ. ಹೆಚ್ಚಾಗಿ ನಮ್ಮ ಸಮಯದಲ್ಲಿ ಆಗ್ತಾಯಿತ್ತು. ಇದು ನಿಲ್ತಾ ಇಲ್ಲ. ಡೈಲಿ ಜಾಸ್ತಿ ಆಗ್ತಾಯಿತ್ತು, ಇನ್ನೂ ಕಮ್ಮಿ ಆಗ್ತಾಯಿಲ್ಲ. ಬೇರೆ ಬೇರೆ ಸಮಸ್ಯೆಗಳ ಮುಂದೆ ಎಡೆ ಕೊಡ್ಬೋದು ಅನ್ನುವಂಥ ಕಾರಣಕ್ಕಾಗಿ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ ಇವತ್ತು.